ಹೊಟ್ಟೆ ಹಸಿತಿತ್ತು. ದೇವ ಬೆಳಗಿಂದ ಉಪವಾಸ ಇದ್ದಿತ್ತು. ಓಣಿ ಅನ್ಕೊಂಡು ಎಷ್ಟು ಹೇಳ್ರು ನಾನೇ ಕೇಳಲಿಲ್ಲ. ಈಗೆಂತಕ್ಕೂ ಸಾಕಾದಂಗಿತ್ತು. ಜೋರು ಹೊಟ್ಟೆ ಹಸಿತಿತ್ತಲ್ಲ, ಎಂತ ಮಾಡೋದೀಗ. ಒಂದು 4 ಬಿಸ್ಕೆಟ್ ಇದ್ದಿತ್ತು, ಮಧ್ಯಾಹ್ನ ಯಾರಿಗೆ ಗೊತ್ತಾಯ್ತಿದ್ದಂಗೆ ತಿಂದೆ. ಎಂತದೆ ನಿಂಗೆ ಬೇಕಿದ್ದಿತ್ತ ಕೇಂದ್ರಿಯ? ಬೇಕು ಮತ್ತೆ ನನಗೆ ಕೋಳಿ ಹೋಳು ಕೊಡ್ದೆ, ಅವಳು ತಿಂದಾಳಲ್ಲ. ನಾನು ಮನೆಯವ್ರು ಹಳಿಯಳೊಬ್ಬಳು ಇದ್ದಳು, ನಂಗೊಂದು ಗೌರವ ಬೇಡ್ದ. ಎಂತಕ್ಕೆ ಮಾಡ್ಕಿದ್ದಿತ್ತು ಹಂಗಿಂದೆಲ್ಲ? ಅದ್ರ ಮೇಲಾರು ಮತ್ತೆಂತಾರು ಮೀನಾರು ತಂದ್ರೆ ತರಲಿಲ್ಲ. ಅದೇ ತರಕಾರಿ ನಂಗೆ ಆದಿಲ್ಲ ಅನ್ಕ ಗೊತ್ತಿತ್ತು ತರಕಾರಿ. ಬೇಡ ಇವತ್ತು ಎಂಥರ ಇಲ್ಲ, ಎಷ್ಟಾರು ಹೊಟ್ಟೆ ಹಸಿಲಿ, ನಾಯಿ ಅಂತ ತಿಂತಿಲ್ಲ. ಹೋಗ ನಿನ್ನ ಅಜ್ಜಿಗೆ ಬಟ್ಲಿಗೆ ಅನ್ನ ಹಾಕಿ ಕೊಡ್ತೆ, ತಿಂಬ ಕೇಳು. ಎಂತ ಆತಿಲ್ಲ, ಹೋಗಿ ಹೇಳು ಮಗ. ಇಲ್ಲಿ ಪಾಪ ಬೆಳಗಿಂದ ಎಂತ ತಿನ್ನಲಿಲ್ಲ, ಮುಖ ಕಾಮ್ ಕೆಡಿ ಅವ್ರದ್ದು, ನಡುಕು ಆತಿಲ್ಲ ಪಾಪ. ಹೋಗಿ ಮಗನೇ, ನನ್ನ ಜಾಣ ಮಗ. ಹಾಂ ಉಣ್ದಿರೆ ಯಾರಿಗಾರು ಹೊಟ್ಟೆ ಹಸಿತ್ತು, ನಾಳಿಗಾರು ಹೊಟ್ಟೆ ಹಸಿತ್ತು ಬತ್ತರೆ ಅವ್ರು ಏಗಳು ಹಿಂಗಿಂದೆಲ್ಲ ಒಂದೊಂದು ಒಕ್ಕರಾಡೋದ. ನೀವೆಲ್ಲ ತಗೊಂಡೆ ಕೊಡು, ಸುಮ್ಮನೆ ಐಕೋ ಅಮ್ಮ. ಹೋದ್ಸಲ ನೆನಪಿತ್ತಲ್ದ ಒಂದ್ಸಲ ಹಿಂಗೆ ಮಾಡ್ದಾಳು, ಬಟ್ಟೆ ಬಿಸಾಡಿದಾಳು. ಸುಮ್ಮನೆ ಐಕೋ, ಹೊಸ್ವಾರ ಬತ್ತರಮ್ಮ, ನೀನು ಸುಮ್ಮನೆ ಐಕೋ. ನೀ ಎಂತಕ್ಕೆ ಮಂಡಿ ಬಿಸಿ ಮಾಡ್ಕಂತೆ? ಏರ್ ಮಗ ಹಂಗೆಲ್ಲ ಮಾಡೋಕ್ಕಾಗ, ನಾನೇ ಒಯ್ಕೆ ಅಂತೆ ತಡಿ. ಅಮ್ಮಮ್ಮ ಹೋಯ್ ಅಮ್ಮಮ್ಮ, ಕೂಳೈಕ ಬಪ್ಪದೆ. ಉಳ್ಳಿಂತೂ ನನಗೆ ಕಣ್ಣು ಕುಡಿಯಲ್ಲ ಕಂಡ್ರಾತಿಲ್ಲ. ಕೇಳ್ತಿದ್ರು ಕಣ್ಣಂಗೆ ಸುಮ್ಮನೆ ಐಕಂತೆ. ಅಮ್ಮಮ್ಮ ಅನ್ನ ಹೈಕ ಬಪ್ಪದೆ, ಸ್ವಲ್ಪ ಹೈಕ ಬತ್ತೆ ಓಣಿ. ಅವರು ಯಾರು ಇಲ್ಲ, ಯಾರಿಗೆ ಯಾರಿಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥ ಎಂಬುದಿಲ್ಲ. ಮಮ್ಮ ಮಾವ ನಿಮ್ಗನ್ಕಂಡ ಮಟನ್ ತಂದಿದ್ದೀರಿ ಮಧ್ಯಾಹ್ನ. ಒಂಚೂರು ಪದಾರ್ಥ ಹಾಕಿ ಕೊಡ್ತೆ, ಒಂದು 4 ಹೋಳು ಹಾಕ್ತೆ. ನಿಮ್ಮ ಜಾಸ್ತಿ ತಿಂತಿಲ್ಲಲ್ಲ ಮಟನ್, ತಂಡಿ ಹತ್ತಂತ್ರಿ. ಒಂಚೂರು ಅನ್ನ ಹಾಯ್ಕೊಂಡು ಒಂದು 4 ಹೋಳು ಹಾಕಿ ಬತ್ತೆ ತಿನ್ನಿ. ನಿಮ್ಗನ್ಕ ತಂದಿರ್ಕಣಿ, ಇಲ್ದಿರೋರ್ದು ಹತ್ತಿಲ್ಲ, ನಿಮ್ಗೆ ಗೊತ್ತಲ್ಲ ಏಗಳು ಆ ಕೋಳಿ ಹೊತ್ಕೊ ಒಪ್ಪದು. ಬನ್ನಿ ಮಟನ್ ಮಾಡಿರಿ, ಇವತ್ತೇ ಮಾಡ್ಕಿದ್ದಿತ್ತು ಇವರಿಗೆ. ಮಟನ್ನು ಬೇಡ, ಎಂಥದ್ದು ಬೇಡ. ನಾ ಬೇಡ ಅಂತ ಹೇಳ್ತಿದ್ನಲ್ಲ ಊಟ, ಎಂಥದ್ದು ಬೇಡ ನನಗೆ. ನೀವು ಹೋಯ್ ಉಣಿ, ಹೊಟ್ಟೆ ತುಂಬ ತಿನ್ಕೊಂಡು ಮಲ್ಕಣಿ. ಮುದ್ಕಿ ಹೆಂಗೂ ಸತ್ತು ಹೋತಾಳೆ ಇನ್ನು 2 ದಿನಕ್ಕೆ. ಅಮ್ಮನೆ ಮಾಡು, ಬೇರೆ ಕೆಲಸ ಇಲ್ಲ ನೋಡಿ. ಏಗಳು ಹಿಂಗಿಂದೆ ಮಾಡೋದು. ಯೋ ಈ ಹಳ್ತಾರ ಮೇಲೆ ಎಂತೆಲ್ಲ ಮಾಡ್ತಾರಪ್ಪ. ನಾವು ಹಳ್ತಪ್ಪಿಗೆ ಆಗ ಏಗಳು ಹಿಂಗೆ ಇದ್ರೆ ಲೈಕ್. ಏಗಳಿ ಕಂಡ್ರು ಸಿಟ್ಟು ಸೆಡಿ ಮಾಡೋದು ಇಲ್ಲ, ಚಲ್ ಮಾಡ್ದೆ ಕಮ್ದು ಅಜ್ಜಿ. ಮಮ್ಮ ಅದು ಎಂತಕ್ಕಮ್ಮ ಅಷ್ಟಪ್ಪ ಸಿಟ್ಟು ಮಾಡೋದು ನೀವು? ಎಂತಕ್ಕಂತ ನನ್ನ ಹತ್ರ ಹೇಳಿ ಮಾರ್ರೆ. ಈಗ ಯಾರ ಹತ್ರ ನಾವೀಗ ಹೇಳೋಕೆ ಹೊತ್ತಾ? ನನಗೆ ಯಾರ ಹತ್ರ ಹೇಳೋದಿಲ್ಲ. ಎಂತೈತೆ ಅಷ್ಟಪ್ಪ, ಎಂತೈತೆ ಹೇಳಿ? ಅತ್ತೆ ಮೇಲೆ ಏನಾರು ಸಿಟ್ಟು ಬಂದಿತ್ತಾ? ನಂಗೆ ಗೊತ್ತದೇ ಎಂಥದ್ದು ಆಯ್ತು, ಹೇಳಿನಿ. ನಾ ಯಾರಿಗೆ ಹೇಳೋದಿಲ್ಲ ಮಾರ್ರೆ. ಬಾಗ್ಲಂಗೆ ನಿಂತ್ಕೊಂತ ಮಾಡ್ತಿದ್ದೆ. ಹೋಗಿ ಒಳಗೆ ಬರ್ಕಂಗಿರ್ಕಂಕೆ ಅಂತ ಕೊಡ್ಲೆ ಟೀಚರ? ಬರೀ ಆಡೋದು ಒಂದೇಯ? ಹೋಗಿ ಟಿಮಿ ಅಂತ ಎಷ್ಟೊತ್ತಿಗೆ ಕಂಡ್ರು ಇದು ಮಾಡ್ತೀಯಲ್ಲ. ಹೋಗಿ ಟಿ ವಿ ಕಾಣ್. ಇವತ್ತೇನು ಅಜ್ಜಿ ಟಿ ವಿ ಕಾಣ್ತಿಲ್ಲ. ನಿಮಗೆ ಟಿ ವಿ, ನಿಮಗೆ ಎಲ್ಲ ನಿಮಗೆ. ಒಳ್ಳೇದಾಯ್ತು, ನೀ ಏಗಳು ಹಿಂಗೆ ಇರು, ನಂಗೆ ಟಿ ವಿ ಕಂಪ್ ಸಿಕ್ಕತ್ತೆ. ಅದ್ರಿಗೂ ದೊಡ್ಡ ಕೋಲ್ ತಗೊಂಡೆ ಬತ್ತೆ, ಈಗ ಕೊಡ್ತೆ ಈಗ 4 ಕುಂಡಿ ಮೇಲೆ ಉಚ್ಚಿ ಹುಯ್ಕಣ್ಕಲ್ಲೇ. ಟಿ ವಿ ಕಂಪ್ ಸಿಕ್ತಲ್ಲ ಸಾಕು, ನಮ್ಮ ಒಟ್ಟು ಬದ್ಲಕ್ಕಂತೆ. ನೀವು ಎಂಥಾರು ಮಾಡ್ಕೊಂಡು ನನಗೆ ಎಂತ ಹಪ್ಪದಿಲ್ಲ. ನಾನೆಂತೂ ಮಟನ್ ಪದಾರ್ಥ ಹೇಗೆ ಉಂಡಾಯತ್ತೆ, ಹೋಮ್ವರ್ಕ್ ಆಯತ್ತೆ, ಎಲ್ಲ ಆಯ್ತು. ಇನ್ನು ಗುಡ್ಡಾಯಿ ಟಿ ವಿ ಕಂಡ್ಕೊಂಡು ಅಲ್ಲಿ ಮಲ್ಕೊಂಡ್ರೆ ಸೈಯಷ್ಟೇ ಒಳ್ಳೆ ಚಾನ್ಸ್ ಐತೆ. ದೇವರೇ, ಈ ಅಜ್ಜಿಗೆ ಏಗಳು ಹಿಂಗಿಂದೇ ಬುದ್ಧಿ ಕೊಡು. ಕಾಣ್ಮಗ, ಮೊನ್ನೆ ಎಂಥ ನೀರುಳ್ಳಿ ಟೊಮೆಟೊ ಹಾಕಿ ಪದಾರ್ಥ ಮಾಡಿರಿ ನೀವು, ಹೌದಾ? ಪದಾರ್ಥ ಮಾಡೋದೆಲ್ಲ ಸಮ. ಫ್ರಿಜ್ಜಾಗೆ 2 ಕೋಳಿ ಹೋಳಿದಿತ್ತು. ಈಗ ಮನೇಲಿ ದೊಡ್ಡವಳು ಅನ್ಕ ನಾನಿದ್ದೆ ಅಲ್ದ, ನಂಗೆ ಹಾಕೋದು ಬಿಟ್ಟು ರಾತ್ರಿ ಅವಳು ಬಾಯಿ ತೊಡುಗೆ ನಿನ್ನ ಅತ್ತಿ ಅವಳೇ ಹೈಕ ತಿಂದಳಲ್ಲ ಸಂವ. ನಂಗೆ ಉಣ್ಕರಿ ಎಷ್ಟು ಕಷ್ಟ ಆಯ್ತು ಗೊತ್ತಾ ಮಗ, ಎಷ್ಟು ರಗಳಿ ಆಯ್ತಂತೆ. ನಾನು ಇದ್ರೆ ಹೈಕಂಡೆ ಟಿ ವಿ ಕಾಂತಕ್ಕಂತ ತಿಂದಳ್ಕಣ. ಒಂದು ಅತ್ತಿ ಬೇಕಾ ನೀವೆಂತ? ನಿಮ್ಗೆ ಆತ ಇವತ್ತು ಬರೀ ನೀರುಳ್ಳಿ ಟೊಮೆಟೊ ಹಾಕೋದು ಪದಾರ್ಥ. ಒಂದು ಮಾತು ಅವಳು ಕೇಂಡದ್ದಿದ್ರೆ ನಂಗೆ ಬೇಜಾರಾಗ್ತಿರ್ಲಿಲ್ಲ ಮಗ. ಒಂದು ಮಾತು. ಪಿಕ್ಚರಿಗೂ ಅಷ್ಟೇ, ನೀವು ಬಿಡೀಗ, ನೀವಿನ್ನೂ ವಯಸ್ಸಿನರ, ನೀನು ನಿನ್ನ ಗಂಡ ಹೋಯ್ ಬಪ್ಪದು ನ್ಯಾಯವೇ. ಅವ್ರು ಒಪ್ಪಷ್ಟೊತ್ತಿಗೆ ನಮ್ಮ ಸುಬ್ಬು ಹೆಂಡ್ತಿ ಗುಲಾಮ ಒಂದು ಮಾತು ನನ್ನ ಹತ್ರ ಕೇಂಡದ್ದಿದ್ರೆ ಬೇಡ. ಹೀಗೆಲ್ಲ ಮಾಡಿರಲ್ದ, ನಂಗೆ ಅವ್ರ ಮನೆ ಕೂಳು ಬೇಡ, ಅವ್ರ ಮನೆ ಹಂಗೂ ಬೇಡ ನನಗೆ. ನಾ ಹೊರಟೆ, ನನಗೆ ಯಾವ ಇದಿಲ್ಲಪ್ಪ, ಯಾರು ಹಂಗಿಲ್ಲ ನನಗೆ. ನನಗೆಲ್ಲ ಬೇರೆ ಮನೆ ಇತ್ತು, ಹೋಯ್ದ್ರೀಗ ನಂದು ದೊಡ್ಡ ಮಗ ಇದ್ದ ಲಾಯ್ಕ್ ಮಾಡಿ ಕಂಡ್ಕೊಂತ ನನ್ನ ಬೆಂಗಳೂರಿಗೆ ಹೋರ್ ಸಾಕು.
ಅಯ್ಯೋ, ಇಷ್ಟು ಸಣ್ಣ ವಿಷಯ, ಇಷ್ಟು ಸಣ್ಣ ವಿಷಯಕ್ಕಮ್ಮಮ್ಮ ಎಷ್ಟು ನೀವು ಮಾಡೋದು ಛೀ. ನೆಲ್ಲ ಎಷ್ಟು ಹೆದರ್ಕೊಂಡಿರ್ ಗೊತ್ತಾ. ಮಾವ ಅಂತೂ ಎಂತ ಆಯ್ತು ಏನನ್ಕ ಮಂಡಿ ಬಿಸಿ ಮಾಡ್ಕೊಂಡಿರ್ ಮರ್ರೆ. ಬಿಡಿ, ನೀ ಇಷ್ಟು ಸಣ್ಣ ವಿಷಯನೆಲ್ಲ ನೀವು ತಲೆಗೆ ಹಾಕೊಂಡ್ರೆ ಅದನ್ನ ಎಣ್ಣೆ ಮೊನ್ನೆ ಪದಾರ್ಥ ಇದ್ದಿತ್ತು ಅನ್ಕಂಡು ಅತ್ತಿ ಹಾಕೊಂಡಿಬ್ರು. ಬೇಡ ಹಳಿಯರಿಗೆಲ್ಲ ಹಳ್ತ ತಂಗ್ಳೆಲ್ಲ ಕೊಡೋದು ಅನ್ಕಂಡು ಮತ್ತೆಂತ ಇರುತ್ತೆ. ಹಂಗಿಂದೆಲ್ಲ ಮಾಡೋದಿಲ್ಲ ಅವ್ರು. ಬನ್ನಿ ನೀವು, ಎಷ್ಟು ಲಾಯ್ಕ್ ಪದಾರ್ಥ ಮಾಡಿದೆ ಕಣಿ ಇವತ್ತು. ಉಣಿ ಬನ್ನಿ. ಮಾವನು ಅಷ್ಟೇ ನಿಮ್ಗನ್ಕ ಹೋಯ್ತಾಕ ಬಂದಿರ್ ಕಣಿ. ಲಾಯ್ಕ್ ಮಾಡಿರಿ. ಅತ್ತಿ ನಾನೇ ಎಲ್ಲ ಸೇರಿ ಮಾಡಿತ್ತು. ಫಸ್ಟ್ ಕ್ಲಾಸ್ ಆಯ್ತು ಕಣಿ ಪದಾರ್ಥ. ಬನ್ನಿ. ಬ್ಯಾಡ ಅಂತ ಹೇಳ್ದಲ್ದ ಮಗ, ನಂಗೆ ಮತ್ತೆ ಹೇಳಿರ ಅಗ್ಲಿ ಮಾಡಬೇಡ ನೀನು. ಹೋಗು, ನೀ ಎಂತ ಮಾಡ್ರು ನಾನು ಇವತ್ತು ಪದಾರ್ಥ ತಿಂಬೋಳಲ್ಲ, ಊಟ ಮಾಡೋಳಲ್ಲ. ನಂಗೆ ಏಗಳು ಅನ್ಸುತ್ತೆ ನಾ ಮಾಡ್ತೆ, ಅಲ್ಲದು ಇಲ್ಲಿ ಮಾಡ್ತೆ ಅನ್ಕೊಂಡ್ಬೇಡ. ಮಗ್ಳು ಮನೆಗಾರ ಹೋಪ ಅಂದ್ರೆ ಅಲ್ಲೂ ಗಲಾಟೆ ಮಾಡ್ಕೊಂಡಿನಲ್ಲ, ಅಲ್ಲಿ ಗಲಾಟೆ ಮಾಡಿ ಅಲ್ಲಿ ಅಂತ ತಿನ್ಕರಿಲ್ಲ. ಎಂಥ ಸಾವು. ನಾವು ಹೋತೆ ಎಲ್ಲ ಬೆಂಗಳೂರಿಗೋ ಅಥವಾ ಎಲ್ಲರೂ ತೀರ್ಥಯಾತ್ರೆಗೆ ಹೋತೆ ನಾನು. ಬೇಡ, ಇವ್ರ ಮನೆ ಊಟ ತಿಂಡಿ ನಂಗೆ ಬೇಕಾಗಿಲ್ಲ ಬಿಯೇ. ಅನ್ಬೇಡಿ ಅಮ್ಮಮ್ಮ, ಚೂರು ನೀ ಬನ್ನಿಯೇ. ಬೈಸ್ಕೊ ಮುಂಚೆ ಇಲ್ಲಿಂದ ಎದ್ದು ಹೋಗ. ಹಿಂಗಂತ ಹೇಳೋಕತ್ತು, ಹೇಳೋಷ್ಟೆಲ್ಲ ಹೇಳಿ ಆಯ್ತು. ಮಾವನು ಬಂದು ಕರ್ದಿರ, ಅತ್ತಿ ಬಂದು ಕರ್ದಿರ. ಈಗ ನಾನು ಹಂಗೆ ಕಾಂಬನ್ಕ ಕೊನೆ ಬಂದು ಕರೆದ್ರೆ ಈ ನಮ್ಮನೆ ಆಡ್ತೀರಿ. ಎಂತಾರು ಮಾಡ್ಕೊಂಡು ಎತ್ತಲ ನಾವು ಹೊತ್ತೆ ಅದ ಮನ್ ಕಣ್ಲಕ್ಕ ಸಾಕು. ನಾಳೆ ಟಿ ವಿ ಕಾಣ್ಲಕ್ಕ ಈಗ ಮಲ್ಕೊ ಬಾ. ಎಂಥ ಒಂದು ಪದಾರ್ಥ ಮಾಡ್ರೆ ನಿರ್ಮನಿಗೆ ಒಂದು ಕೊಡ್ದಿರೋ ಒಂದು ಸಮಾಧಾನ ಇರೋದಿಲ್ಲ. ನಿರ್ಮನಿಗೆ ಒಂದು ನನ್ನ ತಂಗಿ ಮನೆ ಕೊಡ್ಕರಲ್ಲಿದ್ದಂಗೆ ಆಯ್ತು. ಫಸ್ಟ್ ಅದೊಂದು ಸರಿ ಮಾಡ್ಕೊಬತ್ತು. ಈ ಅಮ್ಮನಿಗೆ ಅದೇ ಸಿಟ್ಟು ಏನೋ. ಮಗಳಿಗೆ ಬೇರೆ ಅದಳಲ್ಲ, ಬಂದು ಹೊತ್ತಿದ್ದಾಳೆ, ಎಷ್ಟು ದಿನ ಆಯ್ತು, ಎಲ್ಲ ಕೈದಾಯ್ತಲ್ಲ, ಅದೇ ಬೇಜಾರು ಸಮ ಇವಳಿಗೆ. ಫಸ್ಟ್ ಧರ್ಮಸ್ಥಳಕ್ಕೊಂದು ಹೋಗಿ ಬರ್ಕಪ್ಪ, ಸುಮ್ಮನೆ ಹೇಳೋದಲ್ಲ ಪಾಪ. ಓ ಅಮ್ಮ ಇಲ್ಲೇ ಕೂತಿದ್ಯಾ? ಒಳ್ಳೇದಾಯ್ತು ಮರೆತಿ. ಬಾ ಬಾ, ನಂದಿನ್ನು ಉಂಡ ಇಲ್ಲ, ನಾನು ನೀನು ಕೂತ್ಕೊಂಬ. ಮಟನ್ ತಂದಿದ್ದೆ ಇವತ್ತು, ಮಸ್ತ್ ಲಾಯ್ಕ್ ಮಾಡಿ ಖಾರ ಹಾಕಿ ತುಪ್ಪ ಎಲ್ಲ ಹಾಕಿ ಮಾಡಿದಳು ಕಣ. ಅದೆಂಥದ್ದು ಪೆಸಲ್ ಮಾಡಿದಳಪ್ಪ. ನಿಂದ ಟೀಚರ್ಸ್ ಹೊಸಿ ಸೇರಿ ಮಾಡೋದು. ಅದೆಂಥ ಮೊಬೈಲಾಗೆಲ್ಲ ಕಂಡ್ಕಂಡು ಲಾಯ್ಕಾಯ್ತಂಬ್ರು. ಗಮ್ಗುಟ್ಟತ್ ಮಾತ್ರ ಊರ ಆಚೀಚೆ ಮನೆ ಪೂರ ವಾಸನೆ ಅಷ್ಟು ಘಮ ಅಂತಿತ್ತು ಕಣ. ಬಪ್ಪಿಲಿ ಉಂಬ. ಕರ್ದು ಸಾಕಾಯ್ತು ಮರ್ರೆ, ಬತ್ತಿಲ್ಲ ಅಂಬ್ರ ಕಣಿ. ನಿನ್ನ ಹತ್ರವೇ ಮರೀತಿ ಮಾತಾಡತ್ ನಾನು. ಬಪ್ಪಿಲೆ ಅದೆಂತ ಕೊಳ್ಳೆ ಭೂತ ಕೂತಂಗೆ ಕೂತ್ಕೊಂಡಿದ್ಯಪ್ಪ. ಬಾ ಉಂಬ ಬಾ. ಸಾಕಿ ಸಿಟ್ಟು ಸಡಿ ಎಲ್ಲ ಸಾಕು. ಆಯ್ತು, ನಾಡ್ದ ಅಣ್ಬಾಷೆ ಎಲ್ಲ ತಗ್ಸ್ಕೊಬಪ್ಪ. ನೀ ಬೇಜಾರು ಮಾಡ್ಕೊಂಡು ಬಿಡಕ್ಕ. ನಂದು ತಪ್ಪಾಯ್ತು ಮರೀತಿ. ಸುಮಾರು ದಿನ ಆಯ್ತು, ಟೈಮ್ ಆಯ್ಲಿಲ್ಲ ಹೋಪ್ಕೆ. ನೀನೇ ಕಂಡಿದ್ದಿಲ್ಲ ಕೊಬ್ಬು ಹಾಕಿದ್ದು. ಹೌದಾ, ನಾವು ಆ ಹೊಡಿ ಬದಿಗೆ ಅದ್ದಿ ಕೊಬ್ಬು ಹಾಕಿತ್ತ. ಎಷ್ಟು ಕೆಲಸ ಅದ್ರದ್ದು. ಕೆಲಸ ಏನು ಮುಗಿತ್ತ ಮುಂದಿನ ವರ್ಷದಿಂದ ಹಾಕ್ಸೋದಿಲ್ಲ ಅದನ್ನು. ಹಿಂಗಾಯ್ಲಿ ಬಾ ಉಂಬ ಬಾ. ಸಾಕು, ಇನ್ನೆಲ್ಲ ಸಿಟ್ಟಿಗಿಟ್ಟೆಲ್ಲ ಬಿಡಿ ನೀನು. ಊಟ ಬೇಡ. ಮಾವ ಒಂಚರಿ ಎಣ್ಣೆ ಹಾಕಿರ ಮುಗಿತೀನೀಗ. ಗಲಾಟೆ ಬೀಳೋದಿತ್ತ ಎಂಥದ್ದು. ನಾವು ಹೋಯ್ ಮಲ್ಕೊಂಬ ಮಗ ಬಾ. ನೀನೊಂದು ಟಿ ವಿ ಕಾಮ್ ಶುರು ಮಾಡ್ರೆ ಬಿಡೋದಿಲ್ಲ ಕಣ್. ಬಾ, ಸಾಕು ಆಫ್ ಮಾಡು. ನಾಳೆ ಬೆಂಗಳೂರಿಗೆ ಹೊಲ್ಟೇನ. ಯಾರೇನು ಹೇಳೋದು ಬೇಡ. ನಂಗೆ ಯಾರ ಮನೆದು ಉಂಬಕ್ಕೂ ಬೇಕಾಗಿರಲಿಲ್ಲ, ಅವ್ರ ಮನೆದೇನು ನೀರು ಬೇಕಾಗಿರಲಿಲ್ಲ. ಸಾಕು, ಇಷ್ಟು ದಿನ ನೀವು ಮಾಡೋದೆಲ್ಲ ಸಾಕು. ನಾ ಎಲ್ಲ ಸಹಿಸ್ಕೊಂಡಿದ್ದದ್ದು. ನಾ ಹೊರಟೆ. ಎಲ್ಗಾರು ಹೋಗಿ ಹೇಳಿ ಸಾಕಾಯ್ತು. ನೀ ಬಪ್ತಾರ ಬಾ, ಇಲ್ಲಿರ್ ಕೂಕು. ನಾವು ಉಣ್ಕೊಂಬಲ್ಕೊಂತ ನಾವು ಸಾಕಾಯ್ತು. ಬೆಳಗಿಂದ ಕೆಲಸ ಮಾಡಿ ಒಂದು ಸಲ 2 ಸಲ ಸಮ ಬೆಳಗಿಂದ ಕರಿತಾನೆ ಇತ್ತು. ಉದ್ದ ಇದ್ದರು ಗಡ್ಡ ಹೇಳಿದ್ರೆ ಇನ್ನೂ ಉದ್ದ ಅಂಬ್ರು. ಬರ್ದಿರ್ ಕೂಕು. ಎಲ್ಲಿಗೆ ಹೋತೆ ಹೋಗು. ಕಾಲು ತೊಳ್ಕೊಂಡು ಹಿಂಬದಿ ಬಾಗ್ಲಿಂದ ಹೋತೆ. ಉಂದಿರ್ ಬೇಡ. ನಾಯಿ ಇತ್ತು ಮನೇಲಿ, ಉಳಿದೆಲ್ಲ ನಾಯಿ ತಿಂತು. ಎಂತ ಹೆಂಗೆ ಅಂತಿದ್ರಿ ಮಾರ್ರೆ. ನಮ್ಮ ಮನೆಗೆ ಗೋಳು ಕಾಣಿ ಹೇಳಿ ನಿಮ್ಮ ಅಜ್ಜಿಗೆ ಎಷ್ಟು ಕಾಣಿ ಇತ್ತು. ಸೊಕ್ಕಂದ್ರೆ ಸೊಕ್ಕು. ಉಂದೆ 1 ದಿನ ಆಯ್ತು. ಎಂತಕ್ಕಾಗ್ತದೆ ಜೀವ. ಆ ಹಳ್ತ ಜೀವ ಉಣ್ಕ ಹೌದಲ್ದ. ನೀವಾರು ಸ್ವಲ್ಪ ಕಾಮೆಂಟಲ್ಲಿ ಹೇಳಿನಿ ಉಣ್ಲಿ ಅತ್ಲಾಗೆ. ಮತ್ತು ವಿಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡೋದು ಮರಿಬಿಡಿ ಅಕ್ಕ. ಹಂಗಾರೆ ನಾ ಒಂಚೂರು ಉಣ್ಕ ಬಂದು ಮಾತಾಡ್ತೆ. ಮಟನ್ ಸಾರು ಗಮ್ಗುಟ್ಟಿತ್ತು.